ಚುನಾವಣೆಯ ಸಂದರ್ಭದಲ್ಲಿ ಟೀಕೆಗಳು, ಆರೋಪ, ಪ್ರತ್ಯಾರೋಪಗಳು ಸಹಜ. ಆದರೆ ಕಾರ್ಕಳದಲ್ಲಿ ಕಾಂಗ್ರೆಸ್ ಕೇವಲ ಚುನಾವಣೆಗಾಗಿ ಅತ್ಯಂತ ಕೀಳುಮಟ್ಟದ ರಾಜಕಾರಣ ಮಾಡುತ್ತಿದೆ ಎಂದು ಬಿಜೆಪಿ ಕ್ಷೇತ್ರಾಧ್ಯಕ್ಷ ಮಹಾವೀರ ಹೆಗಡೆ ಆರೋಪಿಸಿದರು. ಅವರು ಕಾರ್ಕಳ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮುತಾಲಿಕ್ ಅವರು ಕೆಲವು ಹಿಂದೂ ಕಾರ್ಯಕರ್ತರನ್ನ ಬಳಸಿಕೊಂಡು ಬಿಜೆಪಿ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುವ ಮೂಲಕ ಕಾರ್ಯಕರ್ತರನ್ನ ಅತಂತ್ರರನ್ನಾಗಿಸಿದ್ದಾರೆ. ಚುನಾವಣೆಯಲ್ಲಿ ಮುತಾಲಿಕ್ ಅವರಿಗೆ ಸೋಲು ಖಚಿತ. ಈ ಹಿನ್ನೆಲೆಯಲ್ಲಿ ಅವರ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಎಂದು ಪ್ರಚಾರ ಮಾಡುತ್ತಿದ್ದು, ಮುತಾಲಿಕ್ ಬಣ ಕಾಂಗ್ರೆಸ್ ಪಕ್ಷದ ಬಿ ಟೀಮ್ ಆಗಿ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ಇಲ್ಲಿಯವರೆಗೂ ಇಂತಹ ಕೀಳು ಮಟ್ಟಕ್ಕೆ ಇಳಿದಿರಲಿಲ್ಲ. ಒಬ್ಬ ಸಜ್ಜನ ರಾಜಕಾರಣಿ ಅಂತ ಹೇಳ್ಕೊಳ್ಳೋರು ಈ ರೀತಿ ಕಾರ್ಕಳದ ಬಗ್ಗೆ ಅಸಹ್ಯವಾಗಿ ಮಾತಾಡುವಂಥದ್ದು ಕಾರ್ಕಳದ ಜನತೆ ಇವತ್ತು ಒಪ್ಪೋದಿಲ್ಲ. ಅದರೊಟ್ಟಿಗೆ ಮೊನ್ನೆ ನಮ್ಮ BJPಯ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ವಿದ್ಯಾಶ್ ಶೆಟ್ಟಿಯ ಬಗ್ಗೆ ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯ ಬೆಂಬಲಿಗರು ಅವ್ಯಾಚ್ಯವಾಗಿ ನಿಂದಿಸಿರುವಂಥದ್ದು, ಒಂದು ಯಾರು ಮಹಿಳೆಯ ಫೋಟೋವನ್ನು ಆ ವಿದ್ಯಾಶ್ ಶೆಟ್ಟಿಗೆ ಟ್ಯಾಗ್ ಮಾಡಿಕೊಂಡು ಅದನ್ನು ಬಿಂಬಿಸುವಂಥದ್ದು, ಫೇಸ್ಬುಕ್ಕಲ್ಲಿ ಹಾಕುವಂಥದ್ದು, ಇದು ಎಲ್ಲವೂ ಕೂಡ ಕಾರ್ಕಳಕ್ಕೆ ಹೇಳಿದ್ದಲ್ಲ. ಬಹುಶಃ ಕಾರ್ಕಳದ ಜನತೆ ಇದನ್ನು ಸಹಿಸೋದು ಕೂಡ ಇಲ್ಲ. ಯಾವ ಪುರಾವೆ ಇಲ್ಲದೆ ಸುಮ್ಮನೆ ಈ ರೀತಿ ಮಾಡುವಂಥದ್ದು ಇದು ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯವರಿಗೆ ಇದು ಸರಿಯಲ್ಲ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಿಮಗೂ ಕೂಡ ಗೊತ್ತಿರ್ಬೋದು, 2018ರಲ್ಲಿ ಅಭ್ಯರ್ಥಿ ಸಿಗಲಿಲ್ಲ, ನಿಲ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದಂಥ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ